ರಾಜ್ಯಾದ್ಯಂತ 2ನೇ ವಾರದ ಭರ್ಜರಿ ಪ್ರದರ್ಶನ ಕಾಣ್ತಿರೋ ಯುವರತ್ನ ಈ ವಾರವೂ ಮೈಸೂರಿನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಇಲ್ಲಿನ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಲ್ಲಿ ಪ್ರದರ್ಶನ ಕಾಣ್ತಿರೋ ಯುವರತ್ನನಿಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. 9ನೇ ತಾರೀಕಿನಿಂದ ಯುವರತ್ನ OTTಯಲ್ಲಿ ರಿಲೀಸ್ ಆಗಿ ಎಲ್ಲರ ಮೊಬೈಲ್ನಲ್ಲಿ ಹರಿದಾಡಿದ್ರೂ ಮೈಸೂರಿನಲ್ಲಿ ಮಾತ್ರ ಅಪ್ಪು ಹವ ಕಡಿಮೆಯಾಗಿಲ್ಲ. ಭಾನುವಾರದ ಪ್ರದರ್ಶನಗಳು ಭರ್ತಿಯಾಗಿದ್ದು ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ. ಇನ್ನು ಕರಾವಳಿಯಲ್ಲೂ ಯುವರತ್ನನ ಅಬ್ಬರ ಜೋರಾಗಿದೆ. ಸಿನಿಮಾ OTTಯಲ್ಲಿ ರಿಲೀಸ್ ಆದ ದಿನದಂದೇ ಅಂದರೆ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ 2ನೇ ವಾರಕ್ಕೆ ಪುತ್ತೂರಿಗೆ ಕಾಲಿಟ್ಟಿದೆ. ಇಲ್ಲಿನ ಅರುಣ ಚಿತ್ರಮಂದಿರದಲ್ಲಿ ದಿನ 4 ಆಟಗಳಲ್ಲಿ ಯುವರತ್ನ ಪ್ರದರ್ಶನ ಕಾಣ್ತಿದೆ. ಸಿನಿಮಾ ಎಲ್ಲರ ಮೊಬೈಲ್ನಲ್ಲಿ ಇದ್ರೂ ಚಿತ್ರಕ್ಕೆ ಸಿಗಬೇಕಾದ ರೆಸ್ಪಾನ್ಸ್ನಲ್ಲಿ ಯಾವುದೇ ಕೊರತೆಗಳಿರಲಿಲ್ಲ. ಪುತ್ತೂರಿನಲ್ಲಿ ಪವರ್ ಸ್ಟಾರ್ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ. ಭಾನುವಾರದ ಪ್ರದರ್ಶನವಂತೂ ಬಾಲ್ಕನಿ ಫುಲ್ ಆಗಿದ್ದು ಟಿಕೆಟ್ ಸಿಗದ ಪ್ರೇಕ್ಷಕರು ದ್ವಿತೀಯ ದರ್ಜೆಯ ಟಿಕೆಟ್ಗೆ ತೃಪ್ತಿ ಪಡ್ಕೊಂಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.